ದೇಶದೆಲ್ಲೆಡೆ ಇಂದು ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಎಲ್ಲಾ ಶಿವ ದೇವಸ್ಥಾನಗಳಲ್ಲಿ ಇಂದು ಭಕ್ತರ ದಂಡು ಶಿವನ ಆರಾಧನೆಯಲ್ಲಿ ಮಗ್ನವಾಗಿದೆ. ಶಿವನಿಗೆ ವಿಶೇಷ ಅಭಿಷೇಕ ಸೇವೆ ಜೊತೆಗೆ ರಾತ್ರಿ ಪೂರ್ತಿ ಜಾಗರಣೆಯನ್ನು ಕೂಡ ನಡೆಸುತ್ತಾರೆ ಶಿವಭಕ್ತರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ಶಿವರಾತ್ರಿಯ ವಿಶೇಷ ಮಕ್ಕೆ ಜಾತ್ರೆ ಆರಂಭಗೊಂಡಿದೆ. ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳ ಸಂಗಮ ಕ್ಷೇತ್ರದ ಉದ್ಭವ ಲಿಂಗಕ್ಕೆ ಭಕ್ತರೇ ಅಭಿಷೇಕ ಮಾಡುವುದು ಇಲ್ಲಿನ ವಿಶೇಷತೆ. ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಇದೀಗ ಶಿವರಾತ್ರಿಯ ವಿಶೇಷ ಮಕ್ಕೆ ಜಾತ್ರೆ ಆರಂಭಗೊಂಡಿದೆ. ಜಿಲ್ಲೆಯ ಪವಿತ್ರ ನದಿಗಳಾದ ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳ ಸಂಗಮ ಭೂಮಿಯಲ್ಲಿ ನೆಲೆ ನಿಂತಹ ಈ ಕ್ಷೇತ್ರ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳ ಪುಣ್ಯ ಭೂಮಿಯೂ ಆಗಿದೆ. ಶಿವರಾತ್ರಿಯ ಈ ಸಂದರ್ಭ ಕ್ಷೇತ್ರದ ಉದ್ಭವ ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸೋದು ಇಲ್ಲಿನ ವಿಶೇಷತೆಗಳಲ್ಲಿ ಒಂದಾಗಿದೆ. ನೇತ್ರಾವತಿ ನದಿ ಹಾಗೂ ಕುಮಾರಧಾರ ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ಈ ಉದ್ಭವ ಲಿಂಗವಿದ್ದು, ಶಿವರಾತ್ರಿಯ ಸಂದರ್ಭ ನದಿಯ ಮರಳನ್ನ ಸರಿಸಿ ಉದ್ಭವ ಲಿಂಗವನ್ನ ಭಕ್ತಾದಿಗಳ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ನೇತ್ರಾವತಿ ನದಿ ನೀರು, ಹಾಲು ಹಾಗೂ ಸಿಯಾಳಾಭಿಷೇಕವನ್ನ ಈ ಶಿವಲಿಂಗಕ್ಕೆ ಮಾಡುವ ಮೂಲಕ ಭಕ್ತಾದಿಗಳು ಮಹಾಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಮಳೆಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ನೇತ್ರಾವತಿ ನದಿಯಲ್ಲಿ ಸಂಪೂರ್ಣ ಮುಳುಗಡೆಯಾಗಿರುವ ಈ ಉದ್ಭವ ಲಿಂಗವನ್ನ ಮಕ್ಕೆ ಜಾತ್ರೆ ಸಂದರ್ಭದಲ್ಲಿ ಈ ಲಿಂಗದ ಮೇಲೆ ತುಂಬಿರುವ ಮರಳನ್ನ ಸರಿಸಿ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ವರ್ಷಂಪ್ರತಿ ಶಿವಲಿಂಗದ ಹತ್ರ ಉದ್ಭವಲಿಂಗದ ಹತ್ರ ಅಭಿಷೇಕ ನಾವು ಸ್ವತಃ ನಮ್ಮ ಕೈಯಾರೆ ಭಕ್ತಾದಿಗಳು ಅಭಿಷೇಕ ಮಾಡ್ಬೋದು. ಬೊಂಡ ಅಭಿಷೇಕ ಆಗಲಿ, ಹೂವು ಎಲ್ಲ. ನದಿ ಫುಲ್ಲು ಮಳೆಗಾಲದಲ್ಲಿ ಫುಲ್ಲು ತುಂಬಿ ಹೋಗಿರ್ತದಲ್ಲ, ಆಮೇಲೆ ನಾವು ಈ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ಇಲ್ಲಿ ಮರಳನ್ನೆಲ್ಲ ಇದು ಮಾಡಿ ಉದ್ಭವಲಿಂಗವನ್ನು ಇದು ಮಾಡ್ತಾರೆ, ಓಪನ್ ಮಾಡ್ತಾರೆ. 3 ಸಲ ಮಕೆ 3, ಅದೇ ಇದು ಶಿವರಾತ್ರಿ ದಿನ ಮಾತ್ರ. ಹೀಗೆ ಶಿವನಿಗೆ ಜಲ, ಕ್ಷೀರ ಹಾಗೂ ಸಿಯಾಳಾಭಿಷೇಕದ ಜೊತೆಗೆ ಕುಮಾರಧಾರ ಹಾಗೂ ನೇತ್ರಾವತಿ ನದಿಗಳ ಸಂಗಮ ಸ್ಥಳದಲ್ಲಿ ತೀರ್ಥ ಸ್ನಾನವನ್ನು ಭಕ್ತರು ಮಾಡ್ತಾ ಇದ್ದಾರೆ. ಅಲ್ಲದೆ ಇತರ ದೇವಸ್ಥಾನಗಳಂತೆ ದೇವರನ್ನ ದೂರದಿಂದಲೇ ನೋಡಬೇಕಾದ ಪದ್ಧತಿಯು ಈ ಕ್ಷೇತ್ರದಲ್ಲಿಲ್ಲ. ಉದ್ಭವ ಲಿಂಗಕ್ಕೆ ತಾವೇ ಅಭಿಷೇಕ ಮಾಡುವ ಮೂಲಕ ದೇವರನ್ನ ಹತ್ತಿರದಿಂದಲೇ ಬೇಡುವ ಭಕ್ತಾದಿಗಳು ಇಲ್ಲಿ ಭಕ್ತಿಯಿಂದ ಪುಳಕಿತರಾಗ್ತಾ ಇದ್ದಾರೆ. ಊರ ಹಾಗೂ ಪರ ಊರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದು, ಶಿವರಾತ್ರಿಯಂದು ಕ್ಷೇತ್ರದಲ್ಲಿ ವಿಶೇಷ ಪೂಜೆಯು ನೆರವೇರುತ್ತದೆ. ವರ್ಷಕ್ಕೆ 3 ಬಾರಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಮಕ್ಕೆ ಜಾತ್ರೆ ನಡೆಯುತ್ತೆ. ಆದರೆ ಮಾಘ ಮಾಸದ ಶಿವರಾತ್ರಿಯಂದು ನಡೆಯುವ ಮಕ್ಕೆ ಜಾತ್ರೆಗೆ ವಿಶೇಷ ಮಹತ್ವ ಇಲ್ಲಿದೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.